ಒಂದು ಜನರ ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ದರೆ, ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದಿರೋ ಸತ್ಯ ಆಗಿದ್ದರೆ, ಮಾನವೀಯತೆ ಇರೋರು ಯಾರೂ ಈ ಕೆಲಸ ಮಾಡಲ್ಲ. ಮಾನವೀಯತೆ ಸತ್ತವರು, ಮನುಷ್ಯತ್ವ ಇಲ್ಲದೆ ಇದ್ದವರು, ಆ ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೇ ಇರ್ತಕ್ಕಂಥವ್ರು, ಅವರು ಮಾತ್ರ ಈ ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದರೆ ಭಗವಂತನು ಅವ್ರಿಗೆ ಕ್ಷಮಿಸಲ್ಲ. ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ. ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅದು ಸತ್ಯ ಆಗಿದ್ದರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕ್ಕೆ ಯೋಗ್ಯರಲ್ಲ. ಯೋಗ್ಯತೆ ಇಲ್ಲದೆ ಇದ್ದವರು ಅಧಿಕಾರದಲ್ಲಿ ಇರ್ತಾರೆ ಆ ಥರ ಸತ್ಯ ಆಗಿದ್ದರೆ. ಹೀಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಷ್ಟು ಹೃದಯಹೀನ ಅಂತ ನನಗೆ ಒಪ್ಕೊಳ್ಳೋಕ್ಕಾಗಲ್ಲ. ಆ ಹೃದಯಹೀನ ಆಗಬಾರ್ದು. ಅದು ಸತ್ಯ ಆಗಿದ್ದರೆ ಯಾರೂ ಕ್ಷಮಿಸಲ್ಲ. ಯಾಕೆಂದರೆ ಆ ಅಮಾಯಕರ ಸಾವಿಗೆ ಕಾರಣ ಆದವರು ಸಂಬಂಧನೇ ಇಲ್ದಂಗೆ ಅಂತಂದರೆ ಇವರಿಗೂ ಇದಿ ಅಮೀನಿಗೂ ವ್ಯತ್ಯಾಸನೇ ಇಲ್ಲ. ಇದಿ ಅಮೀನು ಮಕ್ಕಳ ಮೆದುಳು ತಿಂತಾ ಇದ್ನಂತೆ, ಅಂದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ. ಅದೇ ಮನಸ್ಥಿತಿಯವರಾಗ್ಬಿಡ್ತಾರೆ. ವಿಧಾನಸೌಧದಲ್ಲಿ ಈ RCBಗೆ ಸನ್ಮಾನ ಮಾಡುವಂಥ, ಅಭಿನಂದನೆ ಮಾಡುವಂಥ ಕಾರ್ಯಕ್ರಮದ ಆಯೋಜನೆಯನ್ನು ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದರು. ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು RCB ಗೆಲುವನ್ನು ಅನ್ನೋದು ಕಮಿಷನರಿಗಿತ್ತು. ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ, ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಖುಷಿ ಪಡಲಿ ಅಂತ ಪೊಲೀಸ್ ಕಮಿಷನರ್ ಆಯೋಜನೆ ಮಾಡಿದರು. ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡಲಿ ಅಂತ ಇವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳ್ಳೋಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನರ್ ಮಾಡಿದರು. ಟ್ವೀಟ್ ಮಾಡಿದ್ದು ನೋಡಿ, ನೀವು ಯಾರು ಟ್ವೀಟ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ನೋಡಿ, ನಾನು 3ನೇ ತಾರೀಕು ಕ್ರಿಕೆಟ್ ನಡೆದಿದ್ದಲ್ವಾ, 3ನೇ ತಾರೀಕು ನಾನು 2ನೇ ತಾರೀಕು ಮೈಸೂರಿನಲ್ಲಿದ್ದೆ. ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆ ಹೇಳಿದೆ, ನೋಡಿ ಇದು ರಾಜ್ಯವನ್ನು ಪ್ರತಿನಿಧಿಸುವ ಅಥವಾ ರಾಷ್ಟ್ರೀಯತೆಯನ್ನು ಪ್ರತಿನಿಧಿಸೋದಲ್ಲ. IPL ಅನ್ನೋದು ಒಂದು ಫ್ರಾಂಚೈಸಿ, RCB ಅನ್ನೋದು ಒಂದು ಫ್ರಾಂಚೈಸಿ, IPL ಅನ್ನೋದು ಎಲ್ಲ ಕಾಕ್ಟೈಲ್ ಮಾಡ್ಕೊಂಡು ಆಡಿಸುವಂಥ ಒಂದು ವ್ಯವಸ್ಥೆ. ನಾವು ಆಟ ನೋಡಿ ಖುಷಿ ಪಡೋಣ, ಭಾಳ ಅಭಿಮಾನದ ಅತಿರೇಕ ಬೇಡ ಅಂತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಸರ್ಕಾರ ಸನ್ಮಾನಿಸಬೇಕು ಅಂತ ಹೇಳಿದ್ರೆ ಸರ್ಕಾರ ಸ್ಪಾನ್ಸರ್ರ ಎಷ್ಟು ಜನ ಇದ್ದರು ಕರ್ನಾಟಕದವರು ಆ ತಂಡದಲ್ಲಿ? ಮಾಲೀಕರು ಕರ್ನಾಟಕದವರ ಅಥವಾ ಏನಾದ್ರು ಸೀಕ್ರೆಟ್ ಇನ್ವೆಸ್ಟ್ಮೆಂಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳದ್ದು ಏನಾದ್ರು ಸೀಕ್ರೆಟ್ ಇನ್ವೆಸ್ಟ್ಮೆಂಟ್ ಇದೆಯಾ? ಯಾಕೆ ಆಯೋಜನೆ ಮಾಡಿದ್ರಿ? ಆಯೋಜನೆ ಮಾಡಿದವರು ಕರ್ನಾಟಕದ ಗೌರವನೂ ಉಳಿಸ್ಲಿಲ್ವಲ್ಲ ನೀವು? 11 ಜನರ ಬಲಿಗೆ ಕಾರಣ ಆದ್ರಲ್ಲ. ಆಯೋಜನೆ ಮಾಡಬೇಕಾದ್ರೂ ಒಂದು ವ್ಯವಸ್ಥಿತ ರೂಪದಲ್ಲಿ ಆಯೋಜನೆ ಮಾಡಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯ ತಲೆ ತಗ್ಗಿಸುವ ಸ್ಥಿತಿ ಬರ್ತಿರಲಿಲ್ಲ. 11 ಜನರ ಕುಟುಂಬ ದುಃಖದಲ್ಲಿ ಪರಿತಪಿಸುವಂಥ ಸ್ಥಿತಿ ಬರ್ತಿರಲಿಲ್ಲ. ಅದನ್ನೂ ನೆಟ್ಟಗೆ ಮಾಡಲಿಲ್ವಲ್ಲ. ನಾನು ನಿನ್ನೆ ಮಾಧ್ಯಮದಲ್ಲಿ ಮಾತಾಡ್ತಾ ಹೇಳಿದೆ, ನಾನು ನೋಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆ ಗಾಯಾಳುಗಳನ್ನು ಕೈಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಯಾಕೆಂದರೆ ಆಂಬ್ಯುಲೆನ್ಸು ಅಲ್ಲಿ ಇದ್ದಿದ್ದು 2 ಆಂಬ್ಯುಲೆನ್ಸು, ಉಳಿದ ಆಂಬ್ಯುಲೆನ್ಸ್ ಬರೋ ಸ್ಥಿತಿಲೂ ಇರಲಿಲ್ಲ, ಎಲ್ಲ ಜಾಮ್ ಆಗಿಬಿಟ್ಟಿತ್ತು. ಕೈಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿದ್ದ ಉಪಮುಖ್ಯಮಂತ್ರಿ ಟ್ರೋಫಿ ಎತ್ಕೊಂಡು ಕುಣಿತಾ ಇದ್ರು ಈ ಘಟನೆ ಹೊರಗಡೆ ನಡೀತಿರ್ಬೇಕಾದ್ರೆ. ಯಾರು ರೆಸ್ಪಾನ್ಸಿಬಲ್? ಜೀವ ರಕ್ಷಣೆಗಾಗಿ ಪ್ರಯತ್ನ ಮಾಡಿದವ್ರ ಜವಾಬ್ದಾರಿನೋ, ಜೀವ ಹೋಗ್ತಾ ಇದ್ರು ಕ್ರೆಡಿಟ್ ವಾರಿಗೆ ಪ್ರಯತ್ನ ಮಾಡ್ತಿದ್ದವ್ರು ರೆಸ್ಪಾನ್ಸಿಬಲ್ಲು.
ಹೂ ಇಸ್ ರೆಸ್ಪಾನ್ಸಿಬಲ್? ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.